ನೊಬೆಲ್ ಶಾಂತಿ ಪ್ರಶಸ್ತಿಗೆ ಡೊನಾಲ್ಡ್ ಟ್ರಂಪ್ ಹೆಸರು ನಾಮನಿರ್ದೇಶನ ಮಾಡಿದ ಇಸ್ರೇಲ್. ಬ್ರೆಜಿಲಿಯಾದಲ್ಲಿ ಪ್ರಧಾನಿ ಮೋದಿಗೆ ಶಿವತಾಂಡವ ಸ್ತೋತ್ರಂ, ಸಾಂಬಾ ಬೀಟ್ಗಳೊಂದಿಗೆ ಸ್ವಾಗತ. ಅಮೆರಿಕದಲ್ಲಿ ಕಾರಿಗೆ ಟ್ರಕ್ ಡಿಕ್ಕಿ, ಭಾರತ ಮೂಲದ 4 ಸಜೀವ ದಹನ. ಭಾರತದ ಹೈದರಾಬಾದ್ ಮೂಲದ ತೇಜಸ್ವಿನಿ, ವೆಂಕಟ್ ಮತ್ತು ಅವರ 2 ಮಕ್ಕಳು ಮೃತಪಟ್ಟಿದ್ದಾರೆ. ಚೆನ್ನೈಯಲ್ಲಿ ಶಾಲಾ ಬಸ್ಗೆ ರೈಲು ಡಿಕ್ಕಿ, 2 ವಿದ್ಯಾರ್ಥಿಗಳು ಸ್ಥಳದಲ್ಲೇ ಮೃತ್ಯು. ಸರ್ಕಾರಿ ಉದ್ಯೋಗಗಳಲ್ಲಿ ಮಹಿಳೆಯರಿಗೆ 35% ಮೀಸಲಾತಿ, ಬಿಹಾರ ಸಿಎಂ ನಿತೀಶ್ ಕುಮಾರ್ ಘೋಷಣೆ. ಹಿಮಾಚಲದಲ್ಲಿ ಮೇಘಸ್ಫೋಟ, ಮಧ್ಯರಾತ್ರಿ ಬೊಗಳಿ 67 ಜನರ ಪ್ರಾಣ ಉಳಿಸಿದ ಸಾಕುನಾಯಿ. ನೆಲಮಂಗಲದಲ್ಲಿ 45 ದಿನದ ಶಿಶುವನ್ನು ಹಂಡೆಯಲ್ಲಿ ಮುಳುಗಿಸಿಕೊಂಡ ತಾಯಿ. ಉಡುಪಿ ಕೊಡಂಕೂರಿನಲ್ಲಿ ಸರಣಿ ಕಳ್ಳತನ, ಖಾಲಿ ಮನೆಗಳ ಮೇಲೆ ಮತ್ತೆ ದಾಳಿ. ಮಂಗಳೂರಿನಲ್ಲಿ ಹೃದಯಾಘಾತದಿಂದ ಇಂಜಿನಿಯರಿಂಗ್ ವಿದ್ಯಾರ್ಥಿ ಹಿಲ್ಸೈಡ್ ನಿವಾಸಿ ಅಸ್ಕರ್ ಅಲಿ ಅವರ ಪುತ್ರ ಅಫ್ತಾಬ್ ಸಾವು. ಆರೋಗ್ಯ ಕ್ಷೇತ್ರವನ್ನು ಕೆಟ್ಟದಾಗಿ ಬಿಂಬಿಸುವ ಪ್ರಯತ್ನ, ವಿರೋಧ ಪಕ್ಷದ ನಾಯಕರ ಜೊತೆ ಮುಕ್ತ ಚರ್ಚೆಗೆ ಸಿದ್ಧ, ಸಚಿವೆ ವೀಣಾ ಜಾರ್ಜ್. ಎಸ್ಎಫ್ಐನ ಪ್ರತಿಭಟನೆಯಿಂದ ರಣರಂಗವಾದ ವಿವಿ ಕಚೇರಿ, ಪ್ರತಿಭಟನಾ ಸ್ಥಳಕ್ಕೆ ಸಿಪಿಐಎಂ ರಾಜ್ಯ ಕಾರ್ಯದರ್ಶಿ ಎಂವಿ ಗೋವಿಂದನ್ ಭೇಟಿ. ರಾಜ್ಯಪಾಲರ ಇಚ್ಛಾನುಸಾರ ವಿವಿ ನಡೆಯಲು ಸಾಧ್ಯವಿಲ್ಲ. ವಿದ್ಯಾಭ್ಯಾಸ ರಂಗ ಕೇಸರೀಕರಣದ ಆರೋಪ, ವಿವಿ ಕಚೇರಿಗೆ ಎಸ್ಎಫ್ಐನಿಂದ ಪ್ರತಿಭಟನಾ ಮೆರವಣಿಗೆ. ಇಂದು ಮಧ್ಯರಾತ್ರಿಯಿಂದ ಸಂಯುಕ್ತ ಟ್ರೇಡ್ ಯೂನಿಯನ್ ವತಿಯಿಂದ ರಾಷ್ಟ್ರೀಯ ಮುಷ್ಕರ. ಮಂಜೇಶ್ವರ ತಾಲೂಕು ಲೈಬ್ರರಿ ಕೌನ್ಸಿಲ್ನ ವಾಚನ ಪಕ್ಷಾಚರಣೆ ಸಮಾರೋಪ, ಐವಿ ದಾಸ್ ಸಂಸ್ಮರಣೆ. ಕಾಸರಗೋಡು ಖಾಸಗಿ ಬಸ್ ಮುಷ್ಕರ ಪೂರ್ಣ, ಸಂಕಷ್ಟಕ್ಕೀಡಾದ ಪ್ರಯಾಣಿಕರು. ಸ್ಮಾರ್ಟ್ ಕನ್ನಡಕ ಧರಿಸಿ ಪದ್ಮನಾಭ ಸ್ವಾಮಿ ದೇವಾಲಯಕ್ಕೆ ಪ್ರವೇಶಿಸಲು ಯತ್ನ, ಆರೋಪಿ ಸುರೇಂದ್ರ ಶಾ ಪೊಲೀಸ್ ವಶ. ಮೂಡಂಬೈಲು ರಸ್ತೆ ಕುಸಿತ, ಶೀಘ್ರ ಸಮಸ್ಯೆ ಪರಿಹಾರಕ್ಕೆ ಎಸ್ಡಿಪಿಐ ಒತ್ತಾಯ. ಬದಿಯಡ್ಕ ಪೊಲೀಸ್ ಠಾಣೆ ವ್ಯಾಪ್ತಿಯ ಶ್ರೇಣಿ ಬಲಕಲ್ಲು ನಿವಾಸಿ ಚಿತ್ರಕಲಾ ಹಾಗೂ 3ರ ಹರೆಯದ ಪುತ್ರಿ ನಾಪತ್ತೆ. ವಿದ್ಯಾರ್ಥಿಗಳ ಡ್ರಗ್ಸ್, ಡಿಜಿಟಲ್ ಬಳಕೆಯ ದುಷ್ಪರಿಣಾಮ, ಜಾಗೃತಿಯ ತರಗತಿ ನಡೆಸಲು ರಾಜ್ಯದ 3,000 ಅಧ್ಯಾಪಕರಿಗೆ ವಿಶೇಷ ಕೌನ್ಸಿಲಿಂಗ್. ಫ್ರೆಂಡ್ಸ್ ಕ್ಲಬ್ ರಿಜಿಸ್ಟರ್ಡ್ ಜೋಡುಕಲ್ಲು ಪ್ರಾಯೋಜಕತ್ವದಲ್ಲಿ ಕೆಸರಡೊಂಜಿ ದಿನ, ಜುಲೈ 20ರಂದು ಜೋಡುಕಲ್ಲು ಗದ್ದೆಯಲ್ಲಿ. ಕಾಸರಗೋಡು ನಗರಸಭೆಯ ಭ್ರಷ್ಟಾಚಾರ ವಿರುದ್ಧ ಬಿಜೆಪಿ ಬೃಹತ್ ಪ್ರತಿಭಟನಾ ಮಾರ್ಚ್, ಪೊಲೀಸರಿಂದ ಸತತ 2ನೇ ದಿನವೂ ಜಲ ಫಿರಂಗಿ ಪ್ರಯೋಗ. ಭ್ರಷ್ಟಾಚಾರಿಗಳ ಆಡಳಿತದಿಂದ ಕಾಸರಗೋಡಿನ ಅಭಿವೃದ್ಧಿಯೇ ಕುಂಠಿತ, ಎಂಎಲ್ ಅಶ್ವಿನಿ.
ಮಂಜೇಶ್ವರ ರಾಧಾ ಎಲೆಕ್ಟ್ರಿಕಲ್ ಮಾಲಕ ಬಡಾಜ್ ಚೌಕಿ ನಿವಾಸ ಸೋಮಶೇಖರ ಹೃದಯಾಘಾತದಿಂದ ನಿಧನ. ಬರ್ಕಾಡಿ ಬೋರ್ಕಳ ಬಳಿಯ ಲೆಂಕ್ರಿಕಾಡು ದಿವಂಗತ ಮೋನಪ್ಪ ಮೂಲ್ಯರ ಪುತ್ರ ಲೆಂಕ್ರಿಕಾಡು ಮಲರಾಯ ಕಲ್ಲುರ್ಟಿ ದೈವದ ಪಾತ್ರಿ ಪದ್ಮನಾಭ ನಿಧನ. ಅಡೂರಿನಲ್ಲಿ ಯುವಕನಿಗೆ ಹಲ್ಲೆ, ಮನೆಗೆ ಕಲ್ಲೆಸೆತ ಪ್ರಕರಣದ ಆರೋಪಿ ಬಾತಿಶಾ 30 ವರ್ಷಗಳ ಬಳಿಕ ಸೆರೆ. ಟಾಲಿವುಡ್ ಚಿತ್ರರಂಗದ ಖ್ಯಾತ ಚಿತ್ರಕಥೆ ಬರಹಗಾರ, ಗೀತ ರಚನೆಗಾರ, ಆಸ್ಕರ್ ವಿಜೇತ ಎಂ ಕೀರವಾಣಿ ಅವರ ತಂದೆ ಶಿವಶಕ್ತಿ ದತ್ತ ನಿಧನ. ರೂಪೇಶ್ ಶೆಟ್ಟಿ ನಿರ್ದೇಶನದ ಜೈ ಸಿನಿಮಾ ನವೆಂಬರ್ 14ರಂದು ತೆರೆಗೆ. ಮದುವೆಯಾಗುವುದಾಗಿ ನಂಬಿಸಿ ವಂಚನೆ, ಆರ್ಸಿಬಿ ಆಟಗಾರನ ವಿರುದ್ಧ ಅತ್ಯಾಚಾರ ಕೇಸ್ ದಾಖಲು.